ಪಡುಬಿದ್ರೆಯ ಎಣ್ಣೆ ಮಿಲ್ಲಿಗೆ ಬೆಂಕಿ ಬಿದ್ದ ಪರಿಣಾಮವಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸುತ್ತುಗಳು ನಾಶವಾಗಿವೆ. ಪಡುಬಿದ್ರೆ ರಸ್ತೆ ಹೆದ್ದಾರಿ 66ರ ಸುಶೀಲ ಗಾಣಿಗ ಮಾಲಕತ್ವದ ಗಾಣಿಗ ಎಣ್ಣೆ ಮಿಲ್ಲಿಗೆ ಬುಧವಾರ ಬೆಳಗಿನ ಜಾವ ಬೆಂಕಿ ತಗುಲಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಸುತ್ತುಗಳು ಭಸ್ಮಗೊಂಡಿವೆ. ಬೆಳಗ್ಗೆ 5 ಗಂಟೆ ಸುಮಾರಿಗೆ ಬೆಂಕಿ ಆಕಸ್ಮಿಕಗೊಂಡಿದ್ದು ಸ್ಥಳೀಯರು ಬೆಂಕಿ ನಂದಿಸುವ ಕಾರ್ಯದಲ್ಲಿ ಸಹಕರಿಸಿದ್ದಾರೆ. ಅಗ್ನಿಶಾಮಕ ದಳ ಘಟನಾ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದೆ. ಹೆಜಮಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಪ್ರಾಣೇಶ್ ಹೆಜಮಾಡಿ ಘಟನೆಯ ಸಮಗ್ರ ಮಾಹಿತಿಯನ್ನು ನೀಡಿದ್ದಾರೆ. ಪಡುಬಿದ್ರೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಪಡುಬಿದ್ರೆ ಭಾಗದ ಈ ಕಣ್ಣಂಗರ ಬಳಿಯಲ್ಲಿ, ಈ ಹೈವೇ ಬಳಿಯಲ್ಲಿ ಗಾಣಿಗ ಎಣ್ಣೆ ಮಿಲ್ಲು ಎಲ್ಲರಿಗೂ ಚಿರಪರಿಚಿತ. ಕೆಲವಾರು ವರ್ಷಗಳಿಂದ ಇಲ್ಲಿ ಎಣ್ಣೆಯನ್ನು, ತೆಂಗಿನಕಾಯಿ ತಗೊಂಡು ಎಣ್ಣೆಯನ್ನು ಮಾಡುವಂಥದ್ದು. ಈ ಭಾಗದಲ್ಲಿ ಬೆಳಿಗ್ಗೆ ಸುಮಾರು ಒಂದು 6 ಗಂಟೆ ಹೊತ್ತಿಗೆ ಇಲ್ಲಿ ಈ ಕಡೆ ಬರುವಾಗ ಸ್ಥಳೀಯರು ಸೇರಿಕೊಂಡು ಬೆಂಕಿ ನಂದಿಸುವುದನ್ನು ನಾವು ಕಂಡೆ. ಸರಿಸುಮಾರು ಒಂದು 5 ಗಂಟೆಗೆ ಬಿದ್ದಿರಬೇಕು. ಸ್ಥಳೀಯರು ಅವರಿಗೆ ತಿಳಿಸಿದ ಮೇರೆಗೆ ಬಂದಿದ್ದಾರೆ. ಸ್ಥಳೀಯರನ್ನು ಬೆಂಕಿ ನಂದಿಸುವ ಪ್ರಯತ್ನ ಮಾಡಿದರೂ ಅದು ಫಲ ಆಗಲಿಲ್ಲ. ನಂತರ ಅಗ್ನಿಶಾಮಕ ದಳದವರು ಬಂದು ಪ್ರಯತ್ನ ಪಟ್ಟು ಈಗ ಎಲ್ಲ ಬೆಂಕಿ ನಂದಿಸುವ ಪ್ರಯತ್ನದಲ್ಲಿದ್ದಾರೆ. ಒಳಗಿನಿಂದ ತೆಂಗಿನಕಾಯಿ ರಾಶಿ ಇದೆ, ಅಂತೂ ಬೆಂಕಿ ನಂದಿಸ್ತಾ ಇದ್ದಾರೆ.